ಕೊರೋನಾ ವೈರಸ್ ಹಾವಳಿಯಿಂದ ಇಡೀ ವಿಶ್ವವೇ ತಲ್ಲಣಗೊಂಡಿದೆ. ಪರಿಣಾಮವಾಗಿ ಆರ್ಥಿಕ ಸ್ಥಿತಿ ಹದಗೆಟ್ಟಿರುವುದರಿಂದ ಜನಜೀವನ ದುಸ್ತರವೆನಿಸಲಿದೆ. ಇದರಿಂದ ಪ್ರತಿಯೊಂದು ಕ್ಷೇತ್ರವೂ ಸುಧಾರಣೆಯಾಗಲು ಬಹಳಷ್ಟು ಸಮಯ ತಗುಲಲಿದೆ. ದೇಶದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಕರೆಯಂತೆ ನಾವು ನಮ್ಮ ಸುತ್ತಮುತ್ತಲಿನ ಅಗತ್ಯವುಳ್ಳವರಿಗೆ ಸಹಾಯ ಮಾಡುವ ಮೂಲಕ ಮಾನವೀಯತೆ ತೋರಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಸಹಕಾರಿ ಧುರೀಣ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅಭಿಮತ ವ್ಯಕ್ತಪಡಿಸಿದರು. ಬಹಳ ಮನಸ್ಸು ನೋವಾಗಿ ಅವರಿಗೂ ಕೂಡ ನಾವೊಂದು 6 ಕೊಡಬೇಕು, ಅದರ ಜೊತೆಗೆ ಅವರಿಗೂ 1,00,000 ರೂಪಾಯಿನ ಅವರ ಖಾತೆಗೆ ಹಾಕಬೇಕು ಅನ್ನುವಂಥ ನಿರ್ಣಯವನ್ನು ನಾವೆಲ್ಲರೂ ಸೇರಿ ಸಹಕಾರಗಳು ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ನವೋದಯ ಪ್ರೇರಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ, ಯಾಕೆ ಹೇಳಿದ್ರೆ ಇವತ್ತು ಮಾಧ್ಯಮ, ದೃಶ್ಯ ಮಾಧ್ಯಮ ಇರ್ಬೋದು, ಮಾಧ್ಯಮ ಇರ್ಬೋದು, ಇವತ್ತು ಜಗತ್ತಿನಾದ್ಯಂತ ನಡೆಯುವಂಥ ಈ ಕೊರೋನಾ ವೈರಸ್ನ ಬಗ್ಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಎಷ್ಟೇ ಕಷ್ಟವಾದರೂ ಮಾಧ್ಯಮ ಮಿತ್ರರು ನೀಡ್ತಾರೆ. ಅದರಿಂದ ಅವರಿಗೂ ಕೂಡ ನಾವು ಈ ಆಹಾರ ಕಿಟ್ಟನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೂ ಕೊಡುವಂಥ ಒಂದು ನಿರ್ಣಯ ಮಾಡ್ತಾ ಇದ್ದಾರೆ. ಇದು ನನ್ನ ಊರು ಕೂಡ, ಆದ್ದರಿಂದ ಇದು ಪೌರ ಕಾರ್ಮಿಕರು ನೀಡುತ್ತಿದ್ದೇವೆ. ಒಂದು ಕಡೆ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ, ವಿವಿಧ ಇಲಾಖೆಗಳು ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಮಾಡಬೇಕಾದಂತ ಮಾರ್ಗೋಪಾಯಗಳನ್ನು ಮಾಡ್ತಾ ಇದ್ರೆ, ಎರಡನೇದು ಸಂಘ ಸಂಸ್ಥೆಗಳು, ದಾನಿಗಳು, ಬೇರೆ ಬೇರೆ ಅರೆ ಸರ್ಕಾರಿ ವಲಯಗಳಲ್ಲಿ ಯಾರು ಸಂಕಷ್ಟದಲ್ಲಿದ್ದಾರೆ ಅಂತವರಿಗೆ ನೆರವನ್ನ ಕೊಡುವಂತ ದೊಡ್ಡ ಕಾರ್ಯವನ್ನ ನಾವೆಲ್ಲರೂ ಕೂಡ ಜಂಟಿಯಾಗಿ ಇವತ್ತು ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆ ಇವತ್ತು ಹಸಿರು ವಲಯಕ್ಕೆ ಇವತ್ತಿನಿಂದ ಬರ್ತಾ ಇದೆ. ನಮ್ಮಲ್ಲಿ ಇವತ್ತು ಯಾವುದೇ ವರದಿಗಳಿಲ್ಲ. 3 ಪಾಸಿಟಿವ್ ಬಂದಿದ್ರು ಕೂಡ ಅದು ನೆಗೆಟಿವ್ ಆಗಿ ಅದರ 14 ದಿನ ದಾಟಿ ನಾವು ಹಸಿರು ವಲಯಕ್ಕೆ ಇವತ್ತು ಬರ್ತಾ ಇದ್ದೇವೆ. ಇದು ಇನ್ನಷ್ಟು ಇದೇ ರೀತಿ ಮುಂದುವರಿಬೇಕು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಆಶಯ ಇರುವಂಥದ್ದು. ಕ್ವಾರಂಟೈನ್ ಸೆಂಟರ್ಗಳನ್ನ, ಐಸೋಲೇಷನ್ ಸೆಂಟರ್ಗಳನ್ನ, ಈ ರೀತಿಯಾದಂತಹ ಎಲ್ಲ ಉಪಕ್ರಮಗಳನ್ನ ಜಿಲ್ಲಾಡಳಿತ, ತಾಲೂಕಾಡಳಿತ, ಆರೋಗ್ಯ ಇಲಾಖೆ ನಮ್ಮ ಜಿಲ್ಲೆಯಲ್ಲಿ